ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಆಗಮನ ಕಾಲದ 4ನೇ ವಾರದ ಭಾನುವಾರದ ಸುವಾರ್ತೆಗೆ ಸ್ವಾಗತ, ಸುಸ್ವಾಗತ. ಇಂದು ಡಿಸೆಂಬರ್ ತಾರೀಕು 22. ನಾವು ಕ್ರಿಸ್ತ ಜಯಂತಿಯ ವಾರಕ್ಕೆ ಪ್ರವೇಶಿಸುತ್ತಾ ಇರುವ ಸಮಯ. ಈ ಸುವಾರ್ತೆ ನಾವು ಅರ್ಥೈಸುವಂತೆ, ಗ್ರಹಿಸುವಂತೆ ಆತ್ಮರ ಶಕ್ತಿಗಾಗಿ ತಂದೆ ದೇವರಲ್ಲಿ ನಾವು ಬೇಡೋಣ. ಪವಿತ್ರಾತ್ಮರೇ, ಇಳಿದು ಬನ್ನಿರಿ, ನಮ್ಮನ್ನು ಬಲಪಡಿಸಿರಿ. ಈ ಸುವಾರ್ತೆಯನ್ನು ಓದುವಾಗ, ಆಲಿಸುವಾಗ ಅರ್ಥೈಸುವಂತೆ, ಗ್ರಹಿಸುವಂತೆ ಈ ಸುವಾರ್ತೆಯ ಆಶೀರ್ವಾದವನ್ನು ನಮಗೆಲ್ಲರಿಗೂ ಕರುಣಿಸಿರಿ. ನಮ್ಮಲ್ಲಿರುವ ಕೇಡುಗಳು, ರೋಗಗಳು, ನೋವುಗಳು ಈ ಸುವಾರ್ತೆಯ ಶಕ್ತಿಯಿಂದ ದೂರವಾಗಲಿ. ನಮ್ಮ ರಕ್ತ ಕಣಗಳ ನಾಡಿಕೆ ನಮ್ಮ ದೇಹಾತ್ಮಗಳು ಅಭಿಷೇಕವಾಗಲಿ. ಯೇಸು ಕ್ರಿಸ್ತರ ಸರ್ವಶಕ್ತ ನಾಮ ವಾಕ್ಯ ರಕ್ತ ಶಕ್ತಿಯಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರವಾದಿ ಮೀಕನ ಗ್ರಂಥದಿಂದ ವಾಚನ. ಅಧ್ಯಾಯ 5 ವಾಕ್ಯಗಳು 1-4. ಸಿಯೋನ್ ನಗರಿಯೇ, ನಿನ್ನ ಸೇನಾ ವ್ಯೂಹಗಳನ್ನು ಒಟ್ಟುಗೂಡಿಸು. ಇಗೋ, ಶತ್ರುಗಳು ನಮಗೆ ಮುತ್ತಿಗೆ ಹಾಕಿದ್ದಾರೆ. ಅವರು ಇಸ್ರಾಯೇಲಿನ ಅಧಿಪತಿಯ ಕೆನ್ನೆಗೆ ಕೋಲಿನಿಂದ ಹೊಡೆಯುವರು. ಎಫ್ರಾತದ ಬೆತ್ಲೆಹೇಮೆ, ಜುದೇಯದ ಕುಲಗಳಲ್ಲಿ ನೀನು ಅತಿ ಚಿಕ್ಕವಳಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನಿಂದಲೇ ಉದಯಿಸುವನು. ಆತನ ಗೋತ್ರದ ಮೂಲ ಪುರಾತನವಾದುದು, ಅನಾದಿ ಕಾಲದಿಂದ ಬಂದುದು. ಇಂತಿರಲು ದಿನ ತುಂಬಿದವಳು ಇರುವವರೆಗೂ ಸರ್ವೇಶ್ವರ ತನ್ನ ಜನರನ್ನು ಶತ್ರುಗಳ ವಶಕ್ಕೆ ಬಿಟ್ಟು ಬಿಡುವರು. ಅನಂತರ ಅಳಿದುಳಿದ ಸಹೋದರರು ಬಂದು ಇಸ್ರಾಯೇಲ್ ಜನರೊಂದಿಗೆ ಸೇರಿಕೊಳ್ಳುವರು. ಆತನು ಸರ್ವೇಶ್ವರನಿಂದ ಬರುವ ಶಕ್ತಿಯಿಂದಲೂ ಆ ಸ್ವಾಮಿ ದೇವರ ನಾಮದ ಪ್ರಭಾವದಿಂದಲೂ ತನ್ನ ಜನರನ್ನು ಪರಿಪಾಲಿಸುವನು. ಆ ಜನರು ಸುರಕ್ಷಿತವಾಗಿ ಬಾಳುವರು. ಆತನು ಜಗದ ಕಟ್ಟ ಕಡೆಯವರೆಗೂ ಪ್ರಬಲನಾಗಿರುವನು. ಕೀರ್ತನೆ 80. ಶ್ಲೋಕ. ಎಲೈ ದೇವನೇ, ಪುನರುದ್ಧಾರ ಮಾಡೆಮ್ಮನು. ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನು. ಕಿವಿಗೊಟ್ಟು ಆಲಿಸೋ ಇಸ್ರಾಯೇಲರ ಮೇಷಪಾಲನೆ, ವಿರಾಜಿಸು ಕೆರೂಬಿಯರ ಮಧ್ಯೆ ಆಸೀನನಾದವನೇ. ತೋರ್ಪಡಿಸು ನಿನ್ನ ಶೌರ್ಯವನ್ನು, ಬಂದು ಜಯಪ್ರದನಾಗು ನಮಗೆ. ಎಲೈ ದೇವನೇ, ಪುನರುದ್ಧಾರ ಮಾಡೆಮ್ಮನು. ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನು. ಸರ್ವಶಕ್ತನಾದ ದೇವನೇ, ಮರಳಿ ಮುಖ ತೋರಿಸು. ಪರದಿಂದೀಕ್ಷಿಸಿ ಆ ದ್ರಾಕ್ಷಾಲತೆಯನ್ನು ಪರಾಮರಿಸು. ಕಾಪಾಡು ನಿನ್ನ ಬಲಗೈ ನೆಟ್ಟು ಸಾಕಿದ ಸಸಿಯನು. ಕಾದಿರಿಸು ನಿನಗೆಂದೇ ನೀ ಬೆಳೆಸಿದ ಬಳ್ಳಿಯನು. ಎಲೈ ದೇವನೇ, ಪುನರುದ್ಧಾರ ಮಾಡೆಮ್ಮನು. ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನು. ಕೈ ಹಿಡಿದು ಕಾಪಾಡು ನಿನ್ನ ಬಲಗೈ ಉದ್ಧರಿಸಿದ ಪುರುಷನನು. ನಿನಗೆಂದೇ ನೀ ಸಾಕಿ ಬೆಳೆಸಿದ ವರಪುತ್ರನನು. ಆಗ ಬಿಟ್ಟಗಲುವುದಿಲ್ಲ ನಾವೆಂದೆಂದಿಗೂ ನಿನ್ನನು. ಪುನರ್ಜೀವಗೊಳಿಸು, ಮಾಳ್ಪೆವು ನಿನ್ನ ನಾಮಸ್ಮರಣೆಯನು. ಎಲೈ ದೇವನೇ, ಪುನರುದ್ಧಾರ ಮಾಡೆಮ್ಮನು. ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನು. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 10 ವಾಕ್ಯಗಳು 5-10. ಭೂಲೋಕಕ್ಕೆ ಬರಲಿದ್ದ ಕ್ರಿಸ್ತ ಯೇಸು ದೇವರಿಗೆ ಇಂತೆಂದರು, ಬಲಿ ಅರ್ಪಣೆಗಳೂ ಕಾಣಿಕೆಗಳೂ ನಿಮಗೆ ಬೇಡವಾದವು ಎಂದೇ ಅಣಿ ಮಾಡಿಕೊಟ್ಟಿರಿ ನನಗೆ ದೇಹವೊಂದನು. ಸರ್ವಾಂಗ ಹೋಮಗಳೂ ಪಾಪ ಪರಿಹಾರಕ ಬಲಿಗಳೂ ನಿಮಗೆ ತರಲಿಲ್ಲ ತೃಪ್ತಿಯನು. ಆಗ ಇಂತೆಂದೆ ನಾನು, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿರುವಂತೆ, ಓ ದೇವಾ, ಇಗೋ ನಾ ಬಂದೆ, ನಿನ್ನ ಚಿತ್ತವನ್ನು ನೆರವೇರಿಸಲೆಂದೆ. ಧರ್ಮಶಾಸ್ತ್ರದ ವಿಧಿಗನುಸಾರ ಅರ್ಪಿಸಲಾಗುತ್ತಿದ್ದುವಾದರೂ ಬಲಿ ಅರ್ಪಣೆಗಳು, ಕಾಣಿಕೆಗಳು, ದಹನ ಬಲಿಗಳು ಮತ್ತು ಪಾಪ ಪರಿಹಾರಕ ಬಲಿಗಳು ನಿಮಗೆ ಬೇಡವಾದವು. ಯಾವುವೂ ನಿಮಗೆ ತರಲಿಲ್ಲ ತೃಪ್ತಿಯನು ಎಂದು ಮೊದಲು ಹೇಳುತ್ತಾರೆ. ಅನಂತರ ಇಗೋ ನಾ ಬಂದೆ, ನಿನ್ನ ಚಿತ್ತವನ್ನು ನೆರವೇರಿಸಲೆಂದೇ ಎನ್ನುತ್ತಾರೆ. ಹೀಗೆ ಹೊಸದನ್ನು ಸ್ಥಾಪಿಸಲು ಹಳೆಯದನ್ನು ರದ್ದು ಮಾಡಿದ್ದಾರೆ. ಯೇಸು ಕ್ರಿಸ್ತರು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮ ದೇಹವನ್ನು ಸಮರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಪುನೀತರಾಗಿದ್ದೇವೆ. ಘೋಷಣೆ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಇಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ. ಅಲ್ಲೆಲುಯ್ಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 1 ವಾಕ್ಯಗಳು 39-45.
ಇದಾದ ಕೆಲವು ದಿನಗಳಲ್ಲೇ ಮರಿಯಳು ಪ್ರಯಾಣ ಹೊರಟು ಜುದೆಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರೀಯನ ಮನೆಗೆ ಹೋಗಿ ಎಲಿಜಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೇತಳು ಕೇಳಿದ್ದೇ ತಡ. ಆಕೆಯ ಗರ್ಭದಲ್ಲಿದ್ದ ಶಿಶುವು ನಲಿದಾಡಿತು. ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯೂ ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿತೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ಶುಭವಾರ್ತೆಯನ್ನು ನಾವು ಕಂಡಾಗ ಕ್ರಿಸ್ಮಸ್ ಏನೋ ಮುಂಚಿತವಾಗಿ ಬಂದಿದೆ ಅಂತ ನಮಗೆ ಅನುಭವವಾಗಬಹುದು. ಖಂಡಿತವಾಗಿಯೂ ಕ್ರಿಸ್ತ ಜಯಂತಿಯ ಒಂದು ಆನಂದ ಅದು ವರ್ಣಿಸಲಾರದ ಆನಂದ. ನೋಡಿ, ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಘಟನೆಗಳು ನಡೆದಾಗ, ಯಶಸ್ಸನ್ನು ಪಡೆದಾಗ, ಅಥವಾ ನಾವು ಅದ್ಭುತಕರವಾಗಿ ನಮ್ಮ ಜೀವನದಲ್ಲಿ ಆಶೀರ್ವಾದಗಳು ಸಿಕ್ಕಿದಾಗ ಎಷ್ಟೊಂದು ಆನಂದ, ಎಂಥ ಆನಂದ ನಮಗಾಗತ್ತೆ. ಅದೇ ಆನಂದದ ಆ ವಾರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇವತ್ತಿನ ಈ 3 ವಾಚನಗಳನ್ನು ನಾವು ಧ್ಯಾನಿಸುವುದಾದರೆ, ಮೊದಲನೇ ವಾಚನ ಮೀಕ ಪ್ರವಾದಿಯ ಗ್ರಂಥದಿಂದ. ಇದೊಂದು ವಾಗ್ದಾನ. ಇಸ್ರಾಯೇಲನ್ನು ಆಳುವವನು ನಿನ್ನಿಂದಲೇ ಉದಯಿಸುವನು. ದೇವರು ಹೇಳ್ತಾರೆ, ದೇವರ ವಾಗ್ದಾನ, ಈ ಜೂದಾ ಕುಲಕ್ಕೆ ಮಾಡಿದ ವಾಗ್ದಾನ. ಸಿಯೋನ್ ನಗರಿಯೇ ನೀನು ಉಲ್ಲಾಸಿಸು. ಯಾಕೆಂದರೆ ನಿನ್ನ ರಕ್ಷಣೆ ಹತ್ತಿರ ಬಂದಿದೆ, ನಿನ್ನನ್ನು ನಾನು ಪ್ರೀತಿಸುತ್ತೇನೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಜುದೆಯ ಕುಲದಲ್ಲಿ ನೀನು ಅತಿ ಚಿಕ್ಕವಳಾಗಿದ್ದರು, ಗಾಡ್ ಈಸ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಚಿಕ್ಕವಳಾಗಿದ್ದರು, ಇಸ್ರೇಲನ್ನು ಆಳತಕ್ಕವನು ನಿನ್ನಿಂದಲೇ ಉದಯಿಸುವನು. ಇರ್ಬೋದು, ಎಲ್ಲ ಕುಲಗಳಲ್ಲಿ ಚಿಕ್ಕ ಕುಲವಾಗಿದ್ದು ಜುದೆಯ, ಆದರೆ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೇವರ ಆಯ್ಕೆನೇ ವಿಚಿತ್ರವಾದುದು. ಆದ್ದರಿಂದ ದೇವರು ಮೀಕ ಪ್ರವಾದಿಯ ಮೂಲಕ ಸರ್ವೇಶ್ವರ ಅವರಿಗೆ ಭರವಸೆಯನ್ನು ಕೊಡ್ತಾರೆ. ಈ ವಾರ ಭರವಸೆಯ ವಾರ. ಕ್ರಿಸ್ತ ಜಯಂತಿ ಭರವಸೆಯ ಹಬ್ಬ, ಪ್ರೀತಿ ಹಬ್ಬ, ಶಾಂತಿ ಹಬ್ಬ, ಎಲ್ಲ ಬೆಳಕಿನ ಹಬ್ಬ. ನಮಗೆ ಕ್ರಿಸ್ತನ ರಕ್ಷಣೆಯ ಬೆಳಕು ಸಿಗುತ್ತೆ. ಆದ್ದರಿಂದ ಸರ್ವೇಶ್ವರದಿಂದ ಬರುವ ಶಕ್ತಿಯಿಂದಲೂ ಸ್ವಾಮಿ ದೇವರ ನಾಮದ ಪ್ರಭಾವದಿಂದಲೂ ಯಾರು? ಪ್ರಭು ಯೇಸು ಜನರನ್ನು ಪರಿಪಾಲಿಸುವರು. ಆದ್ದರಿಂದ ಎಲ್ಲರೂ ಅವರ ಆಳ್ವಿಕೆಯಲ್ಲಿ ಸುರಕ್ಷಿತವಾಗಿ ಬಾಳುವರು. ಅಂದರೆ ಅವರ ಆಳ್ವಿಕೆ ಅಂದರೆ ಲೋಕದ ಆಳ್ವಿಕೆ ನೀವು ನೋಡುವುದಲ್ಲ. ಮೊನ್ನೆ ಸಿರಿಯಾ ದೇಶದಲ್ಲಿದ್ದ ಅಸಾದ್ ಆಳ್ವಿಕೆ ಬಿದ್ದೋಯಿತು. ಹೀಗೆ ಅನೇಕ ಕಡೆ ಆಳ್ವಿಕೆಗಳು ಬಿದ್ದೋಗ್ತವೆ. ಫರೋಹರಸನ ಕಾಲದಿಂದ ಇದು ಇದ್ದಿದೆ. ಆದರೆ ಕ್ರಿಸ್ತನಲ್ಲಿದ್ದಾಗ, ಕ್ರಿಸ್ತನ ಪ್ರೀತಿಯಲ್ಲಿದ್ದಾಗ, ಕ್ರಿಸ್ತನ ವಾಕ್ಯದಲ್ಲಿದ್ದಾಗ, ದೇವರ ಚಿತ್ತದಂತೆ ಇದ್ದಾಗ ಇದೆಲ್ಲ ನಮಗೆ ಯಾವುದು ಬಾಧಿಸುವುದಿಲ್ಲ. ಯಾಕಂದರೆ ನಮಗೆ ಸಿಗುವ ಆತ್ಮಬಲ, ಸ್ಥೈರ್ಯ, ಧೈರ್ಯ ಅದ್ಭುತಕರವಾದುದು. ಅದಕ್ಕಾಗಿ ಆತ ಹೇಳ್ತಾ ಇದ್ದಾನೆ ನೋಡಿ, ಪ್ರವಾದಿ, ಆ ಜನರು ಸುರಕ್ಷಿತವಾಗಿ ಬಾಳುವರು. ಇವತ್ತು ನಮಗೆಲ್ಲರಿಗೂ ಸುರಕ್ಷತೆ ಬೇಕು. ಆತನು ಜಗದ ಕಟ್ಟ ಕಡೆಯವರೆಗೂ ಪ್ರಬಲನಾಗಿರುವನು. ಇಂದಿಗೂ ಯೇಸು ಸ್ವಾಮಿ ಪ್ರಬಲರಾಗಿದ್ದಾರೆ. ನಾವು ಅಬಲರಾಗಿರಬಹುದು, ಆದರೆ ನಮಗೆ ಆತ್ಮರ ಮೂಲಕ, ಆ ದೈವಾನುಭವದ ಮೂಲಕ, ಖಂಡಿತವಾಗಿಯೂ ನಮಗೆ ಸಿಕ್ಕ ಸ್ನಾನ ದೀಕ್ಷೆಯ ಮೂಲಕ ದೇವರು, ದೀಕ್ಷಾ ಸ್ನಾನದ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಇಂದಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು, ಎಲೈ ದೇವನೇ ಪುನರುದ್ಧಾರ ಮಾಡೆಮ್ಮನು, ಬೆಳಗಲಿ ನಿನ್ನ ಮುಖಕಾಂತಿ, ಪಡೆಯುವ ರಕ್ಷಣೆಯನು. ಏಕೆಂದರೆ ನಮ್ಮ ರಕ್ಷಣೆ, ನಮ್ಮ ಕೋಟೆ, ನಮ್ಮ ದುರ್ಗ ಪ್ರಭುವೇ. ಆದ್ದರಿಂದ ನಾವು ಈ ಕೀರ್ತನೆಗಳ ಮೂಲಕ ಅವರಿಗೆ ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಗಳು ಆಲಿಸಲ್ಪಡ್ತವೆ, ನಮ್ಮ ಯಾತನೆಗಳು ದೂರವಾಗ್ತವೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದೆವು, ಏನು ಯೇಸುವಿನ ಕೆಲಸ, ಕಾರ್ಯ ಯಾವುದು? ಇಗೋ ನಾ ಬಂದೆ ನಿನ್ನ ಚಿತ್ತವನ್ನು ನೆರವೇರಿಸಲೆಂದೇ. ಈ ಇಬ್ರಿಯರಿಗೆ ಬರೆದ ಪತ್ರಿಕೆ ನೀವು 8, 9, 10ನೇ ಅಧ್ಯಾಯ ಓದಿದಾಗ ಹಳೆ ಒಡಂಬಡಿಕೆ ಯಾಜಕತ್ವ, ಹೊಸ ಒಡಂಬಡಿಕೆ ಯಾಜಕತ್ವದ ಕುರಿತು ನಮಗೆ ಇಲ್ಲಿ ಓದಲು ಸಿಗುತ್ತೆ. ಅದರಲ್ಲಿ ಭೂಲೋಕಕ್ಕೆ ಬರಲಿದ್ದ ಕ್ರಿಸ್ತ ಯೇಸು ದೇವರಿಗೆ ಇಂತೆಂದರು. ಇಬ್ರಿಯರಿಗೆ ಬರೆದ ಪತ್ರಿಕೆ, ಆ ಬರೆದವನು ದೈವ ಜ್ಞಾನದಿಂದ ಆತ್ಮ ಪ್ರೇರಣೆ ಹೇಳ್ತಾನೆ, ಕ್ರಿಸ್ತ ಯೇಸು ಇಂತೆಂದರು,
ನೋಡಿ, ಬಲಿ ಅರ್ಪಣೆಗಳು ಕಾಣಿಕೆಗಳು ನಿಮಗೆ ಬೇಡವಾದವು. ಅಂದರೆ ಬಲಿ ಅರ್ಪಣೆಗಳಿಂದ ದೇವರನ್ನು ಒಲಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ, ಕಾಣಿಕೆಗಳಿಂದ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಕೀರ್ತನೆ 50 ನೀವು ಓದಿ. ಇಲ್ಲಿ ದೇವರು ಹೇಳ್ತಾರೆ, ಇದೆಲ್ಲ ನಾನು ಮಾಡಿದ್ದು ನನಗೆ ತಂದು ಕೊಡ್ತೀಯ ಎಂದೇ ಅಣಿ ಮಾಡಿ ಕೊಟ್ಟಿರಿ ದೇಹವೊಂದನು. ನೋಡಿ, ಯಾರಿಗೆ? ಯೇಸು ಹೇಳ್ತಾ ಇದ್ದಾರೆ, ತನಗೆ ಒಂದು ಪರಮತ್ರಿತ್ವದ ಎರಡನೆಯ ವ್ಯಕ್ತಿ ನಮ್ಮ ಶಕ್ತಿ ಮುಕ್ತಿಯಾಗಿ ಬರ್ತಾರೆ. ಸರ್ವಾಂಗ ಹೋಮಗಳು ಪರಿಹಾರಕ ಬಲಿಗಳು ನಿಮಗೆ ತರಲಿಲ್ಲ ತೃಪ್ತಿಯನು. ಆಗ ಇಂತೆಂದೆ ನಾನು, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿರುವಂತೆ, ಓ ದೇವಾ, ಇಗೋ ನಾ ಬಂದೆ ನಿನ್ನ ಚಿತ್ತವನ್ನು ನೆರವೇರಿಸಲೆಂದೆ. ಕ್ರಿಸ್ತ ಜಯಂತಿ ದೇವರ ಚಿತ್ತ. ಆ ದೇವರ ಚಿತ್ತಕ್ಕೆ ನಾವು ತಲೆಬಾಗಿದಾಗ ನಾವು ಆಶೀರ್ವಾದ ಹೊಂದುತ್ತೇವೆ. ಮತ್ತು ಈ ದಹನ ಬಲಿಗಳು ಅಥವಾ ಇತರ ಬಲಿಗಳು ಯಾವುದು ದೇವರಿಗೆ ಸಮಾಧಾನ ತಂದಿರಲಿಲ್ಲ. ಆದ್ದರಿಂದ ದೇವರ ಚಿತ್ತದ ಮೂಲಕ ನಾವು, ಬೈಬಲ್ ಗ್ರಂಥ ಹೇಳುತ್ತೆ ನೋಡಿ, ಯೇಸು ಕ್ರಿಸ್ತರು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮ ದೇಹವನ್ನು ಸಮರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಪುನೀತರಾಗಿದ್ದೀವಿ. ನಮ್ಮ ಯೋಗ್ಯತೆಯಿಂದ ಅಲ್ಲ, ನಮ್ಮ ಜ್ಞಾನ ಅಥವಾ ನಮಗೆ ಕೊಟ್ಟ ಯಾವುದೇ ಒಳಗಡೆ ಪ್ರತಿಭೆಯಿಂದ ಅಲ್ಲ. ನಮ್ಮ ಯೋಗ್ಯತೆ ಬರುವುದು ಪ್ರಭು ಯೇಸು ಕ್ರಿಸ್ತರಿಂದ. ಆದ್ದರಿಂದ ಯೇಸು ಕ್ರಿಸ್ತರು ತಮ್ಮ ದೇಹವನ್ನು ಸಮರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದ ನಾವು ಪುನೀತರಾಗಿದ್ದೀವಿ. ವಿ ಆರ್ ಬ್ಲೆಸ್ಡ್ ಇನ್ ಜೀಸಸ್ ಕ್ರೈಸ್ಟ್. ಯೇಸುವಿನಲ್ಲಿ ನಾವು ಆಶೀರ್ವಾದಗೊಂಡಿದ್ದೀವಿ. ಹೇಗೆ ಯೇಸುವಿನಲ್ಲಿ ದೇವರಲ್ಲಿ ಆಶೀರ್ವಾದಗೊಂಡವರು ಇಬ್ಬರು ಮಹಿಳೆಯರು, ಒಂದು ಎಲಿಜಬೆತ್, ಬಂಜೆ ಎನಿಸಿಕೊಂಡವಳು, ಜಕಾರಿಯನ ಪತ್ನಿ, ಜೋಸೆಫನ ಒಪ್ಪಂದ ಅಥವಾ ಕರಾರಾದ ಈ ವ್ಯಕ್ತಿ ನಮ್ಮ ಶಕ್ತಿ ಮರಿಯ. ಆತ್ಮೀಯರೇ, ಇವರ ಇಬ್ಬರ ಒಂದು ಭೇಟಿ ಒಂದು ವಿಶಿಷ್ಟ ಮತ್ತು ವಿಚಿತ್ರ ಅನ್ಬಹುದು. ಯಾಕೆಂದರೆ ಗಾಬ್ರಿಯಲ್ ದೇವದೂತ ಮರಿಯಳಿಗೆ ಒಂದು ಸಂದೇಶ ಕೊಡ್ತಾ ಇದ್ದಾನೆ. ಯಾರ ಬಗ್ಗೆ ಸಂದೇಶ? ಎಲಿಜಬೆತಳ ಬಗ್ಗೆನೂ ಕೂಡ ಸಂದೇಶ ಕೊಡ್ತಾ ಇದ್ದಾನೆ. ದೇವರ ಸಂದೇಶ ಸ್ವೀಕರಿಸ್ತಾಳೆ. ತದನಂತರ ಆಕೆ ಗುಡ್ಡಗಾಡಿನಿಂದ ಹೊರಟು ಎಲಿಜಬೆತಳ ಮನೆಗೆ ಹೋಗ್ತಾಳೆ. ನೋಡಿ, ಆಕೆಯಲ್ಲಿದ್ದ ಎಂಥ ಒಂದು ವಿಧೇಯತೆಯ, ಸಮರ್ಪಣೆಯ ಹಾಗೂ ಭರವಸೆಯ ಸ್ವಭಾವ, ದೀನತೆಯ ಸ್ವಭಾವ. ತನ್ನ ಸಂಬಂಧಿಗಳಿಗೆ ನನ್ನ ಸೇವೆ ಅಗತ್ಯವಿದೆ, ಅದಕ್ಕಾಗಿ ಆತ ಅಲ್ಲಿ ಹೋಗ್ತಾಳೆ. ಇದಾದ ಕೆಲವು ದಿನಗಳಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದೆಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕಾರಿಯನ ಮನೆಗೆ ಹೋಗಿ ಎಲಿಜಬೆತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶುವಿನಲ್ಲಿದ್ದಾಡಿತು. ನೋಡಿ, ಇಲ್ಲಿ ದೇವರ ರಹಸ್ಯನೂ ಅಡಗಿದೆ, ದೇವರ ಈ ಒಂದು ವಿಶೇಷ ಅನುಗ್ರಹವೂ ಅಡಗಿದೆ. ಬಂಜೆ ಎನಿಸಿಕೊಂಡ ಎಲಿಜಬೆತಳಿಗೆ ಸಿಕ್ಕಿದ ಆ ಅನುಗ್ರಹ, ದೇವರ ರಹಸ್ಯವನ್ನು ಮರಿಯಳ ಮೂಲಕ ಪ್ರಕಟಪಡಿಸುವ ದೇವರು. ಮರಿಯಳು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶುವಿನಲ್ಲಿದ್ದಾಡಿತು. ನೋಡಿ, ಹೇಗೆ ದೇವರ ಕೃಪೆ ಆಕೆ ಮೇಲೆಲ್ಲ ಶಿಶುವಿನ ಮೇಲೆ ಬಂತು. ಆದ್ದರಿಂದ ಎಲಿಜಬೆತಳು ಹರ್ಷೋದ್ಗಾರ ಭರಿತಳಾಗಿ ಆಕೆ ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು. ನೋಡಿ, ಇವತ್ತು ಆಕೆಯನ್ನು ಎಲ್ಲರೂ ನಾವು ಧನ್ಯಳು, ಈ ವಾಕ್ಯವನ್ನು ಹೇಳ್ತಾ ಇರ್ತೀವಿ ನಾವು ಯಾವಾಗಲೂ ನಮೋ ಮರಿಯ ಪ್ರಾರ್ಥನೆಯಲ್ಲಿ, ಭಿನ್ನ ಪ್ರಾರ್ಥನೆಯಲ್ಲಿ. ನಿನ್ನ ಕರುಳ ಕುಡಿ, ಯಾರು ಅದು? ಪ್ರಭು ಯೇಸು. ಧನ್ಯ ನನ್ನ ಪ್ರಭುವಿನ ತಾಯಿ. ಹೇಗೆ ಗೊತ್ತು ಎಲಿಜಬೆತಳಿಗೆ? ನೋಡಿ, ಪವಿತ್ರ ಆತ್ಮರಿಂದ ತುಂಬಿದವಳಾದ್ಲು. ಅದಕ್ಕಾಗಿ ತಾಯಿ ಮರಿಯಮ್ಮ, ಯೇಸು ಸ್ವಾಮಿ, ಪವಿತ್ರ ಕುಟುಂಬ ಇವರೆಲ್ಲರೂ ನಮ್ಮನ್ನು ಪರಿಶುದ್ಧ ಆತ್ಮರಲ್ಲಿ ತುಂಬಲು ಶಕ್ತರಾಗಿದ್ದಾರೆ. ಏಕೆಂದರೆ ಅವರನ್ನು ದೇವರು ಆರಿಸಿಕೊಂಡಿದ್ದಾರೆ, ಅವರಿಗೆ ವಿಶೇಷ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿತೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ಅಂದರೆ ದೇವರ ಕೃಪೆ ಎಲಿಜಬೆತಳ ಮೇಲೂ ಮರಿಯಳ ಮೂಲಕ ಹರಿಯಲ್ಪಟ್ಟಿತು ಮತ್ತು ಅಲ್ಲಿರುವ ಸ್ನಾನಿಕ ಯೋವಾನನನ್ನು ಕೂಡ ಗರ್ಭದಲ್ಲಿ ಸ್ಪರ್ಶಿಸಲ್ಪಟ್ಟಿತು. ಅದಕ್ಕಾಗಿ ಈ ಜೀವದ ಒಳಗಡೆ ಇರುವ ಜೀವ ಗರ್ಭದಲ್ಲೂ ಕೂಡ ದೇವರು ಮನುಷ್ಯನನ್ನು ಮುಟ್ತಾರೆ. ಅದಕ್ಕಾಗಿ ಗರ್ಭಪಾತ ನಾವು ಮಾಡಬಾರ್ದು, ಆ ಒಂದು ಪೀಡೆಗೆ ನಾವು ಒಳಗಾಗಬಾರ್ದು. ಜೀವ ಅದರ ಮೂಲ ದೇವರಾಗಿದ್ದಾರೆ. ಕ್ರಿಸ್ಮಸ್ ಇನ್ನು ಜೀವದ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ದೇವರು ನಮಗೆ ಜೀವದ ಅರ್ಥವನ್ನು ಹೇಳ್ಕೊಡ್ತಾ ಇದ್ದಾರೆ. ದೇವರೇ ಜೀವವಾಗಿ ನಮ್ಮ ಹಾಗೆ ಬರ್ತಾ ಇದ್ದಾರೆ. ಆತ್ಮೀಯರೇ, ನಾವು ಪ್ರಭು ಯೇಸುವಿನ ಹಾದಿಯಲ್ಲಿ ಹೆಜ್ಜೆಯನ್ನಿಟ್ಟು ಜೀವಿಸೋಣ, ಅನುಗ್ರಹದಿಂದ ತುಂಬಿಕೊಳ್ಳೋಣ. ಜೂದದಂತೆ ಒಂದು ಚಿಕ್ಕ
ಕುಲವನ್ನು ಆರಿಸಿದವರು ದೇವರು, ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಅವರ ಕರೆಗೆ ನಾವು ಹೋಗೋಡೋಣ ಮತ್ತು ಆ ಕರೆಯನ್ನು ನಿರ್ಲಕ್ಷಿಸದೆ, ನಮಗೆ ಕೊಟ್ಟ ಕರೆಯಲ್ಲಿ ಇರ್ಬೋದು, ದೈವ ಕರೆ ನಿಮಗೆ ಒಲಿದು ಬಂದಿದೆ ಅಂದರೆ ಅದನ್ನು ಸ್ಟಾಪ್ ಮಾಡಬೇಡಿ, ನಿಲ್ಲಿಸಬೇಡಿ ನಿಮ್ಮ ಮಕ್ಕಳನ್ನು. ಮತ್ತು ವಿವಿಧ ಕರೆಗಳು, ವಿವಾಹ ಜೀವನದ ಕರೆ, ಕ್ರೈಸ್ತತ್ವದಲ್ಲಿ ವಿವಿಧ ಕರೆಗಳಿವೆ. ಆ ಕರೆಗಳಲ್ಲಿ ನಾವು ಜೀವಿಸಿ ಪ್ರಭುವಿಗೆ ಸಾಕ್ಷಿಯಾಗೋಣ. ಹೇಗೆ ಎಲಿಜಬೆತಳು ಸಾಕ್ಷಿಯಾದಳು, ಮರಿಯಳು ಯೇಸುವಿನ ತಾಯಿಯಾಗಿ ಸಾಕ್ಷಿಯಾದಳು, ಪ್ರಭು ಯೇಸುವೇ ತಮ್ಮ ದೇಹವನ್ನು ಅರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸಿ ಸಾಕ್ಷಿಯಾದರು ಮತ್ತು ನಮಗೆ ರಕ್ಷಣೆಯನ್ನು ತಂದರು. ನಾವು ಕೂಡ ಆ ರಕ್ಷಣೆಯಲ್ಲಿ ಜೀವಿಸಿ ಪ್ರಭುವಿಗೆ ಸಾಕ್ಷಿಯಾಗೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ನಾವು ಆಲಿಸಿದ ಈ ಸುವಾರ್ತೆ ನಮಗೆ ಸ್ಪರ್ಶವನ್ನು ತರಲಿ. ಮಾತ್ರವಲ್ಲ, ನಮ್ಮಲ್ಲಿರುವ ಎಲ್ಲ ಕೇಡುಗಳನ್ನು ದೂರ ಮಾಡಿ ಪವಿತ್ರಾತ್ಮರಲ್ಲಿ ನಮ್ಮನ್ನು ಅಭಿಷೇಕಿಸಲಿ. ಯೇಸುವೆ, ಅನಾರೋಗ್ಯದಲ್ಲಿರುವವರು, ನೋವಿನಲ್ಲಿ, ದುಃಖ, ಚಿಂತೆ, ನಿರಾಶೆ, ಬೇನೆ ಭಾವನೆಯಲ್ಲಿರುವವರು, ಅಥವಾ ತಮ್ಮ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡವರು ನಿಮ್ಮ ಪ್ರೀತಿಯನ್ನು ಯೇಸುವೆ ಪಡೆದುಕೊಳ್ಳುವಂತಾಗಲಿ. ಎಲಿಜಬೆತಳು ಮತ್ತು ಮರಿಯಳಿಗೆ ನೀವು ಆಶೀರ್ವಾದ ಮಾಡಿದಂತೆ ಸಕಲ ಸ್ತ್ರೀಯರನ್ನು, ವಿಶೇಷವಾಗಿ ಬಂಜೆ ತನ್ನ ಇರುವವರನ್ನು ಆಶೀರ್ವದಿಸಿರಿ. ಗರ್ಭದ ಫಲವನ್ನು ಕರುಣಿಸಿರಿ. ಅನಾರೋಗ್ಯದಲ್ಲಿರುವ ಸೌಖ್ಯವನ್ನು ಕರುಣಿಸಿರಿ. ಯೇಸು ನಾಮದಲ್ಲಿ ಅದ್ಭುತಗಳು ನೋಡುವಂತಾಗಲಿ. ಟಚ್, ಅನಾಯಿಂಟ್, ಬ್ಲೆಸ್, ಹೀಲ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಜೋಳ್ಳ ತಂದೆಯೇ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತೀನಿ. ನನಗಾಗಿ ಪ್ರಾರ್ಥಿಸಿ, ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಈ ಸ್ವಾರ್ಥೆಯನ್ನು ಸಾಧ್ಯವಾದಷ್ಟು ಜನರೊಡನೆ ಹಂಚಿಕೊಳ್ಳಿರಿ.